ಸಮಾಜ ಸೇವೆಯನ್ನೇ ತನ್ನ ಧ್ಯೇಯವನ್ನಾಗಿಟ್ಟುಕೊಂಡು ಅದೆಷ್ಟೋ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಕಾರ್ಯಾಚರಿಸುತ್ತಿರುವ ಮಂಗಳಾದೇವಿ ಲಯನ್ಸ್ ಕ್ಲಬ್ನ ವತಿಯಿಂದ ಕೋಳೂರಿನ ಅಂಗನವಾಡಿ ಕೇಂದ್ರಕ್ಕೆ ಸಹಾಯಾರ್ಥಕವಾಗಿ ಉಪಯುಕ್ತ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಅನೇಕ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನು ಹಾಗೂ ನೊಂದ ಜೀವಗಳಿಗೆ ನೆರವಾಗುತ್ತಾ ಬಂದಿರುವ ಮಂಗಳಾದೇವಿ ಲಯನ್ಸ್ ಕ್ಲಬ್ ವತಿಯಿಂದ ಬಟ್ಟಲಿಡುವ ಸ್ಟ್ಯಾಂಡ್, ದವಸ ಧಾನ್ಯಗಳನ್ನು ಇಡುವ ಡಬ್ಬ ಮತ್ತು ಅನಾಹುತಗಳನ್ನು ತಡೆಯುವ ನಿಟ್ಟಿನಲ್ಲಿ ಫೈರ್ ಎಕ್ಸ್ಪೋಷರ್ ಅನ್ನು ಅಂಗನವಾಡಿಗೆ ಹಸ್ತಾಂತರಿಸಲಾಯಿತು. ಮಂಗಳಾದೇವಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಸಂಜೀವ್ ಶೇಖ್ ಅವರು ಮಾತನಾಡಿ, ಇವತ್ತು ನಮ್ಮ ಕ್ಲಬ್ನ ವತಿಯಿಂದ ಈ ಪರಿಕರಗಳನ್ನು ವಿತರಿಸಿದ್ದೇವೆ. ಇದರ ಸದುಪಯೋಗವಾಗಲಿ. ನಾವು ಕೊಟ್ಟ ಈ ವಸ್ತುಗಳು ಮಕ್ಕಳಿಗೆ ಉಪಯೋಗವಾಗಬೇಕು. ಈ ಮಕ್ಕಳು ಮುಂದಿನ ದಿನದಲ್ಲಿ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬೆಳೆಯಬೇಕು ಎಂದು ಹೇಳಿದರು. ಕ್ಲಬ್ಬಿನ ವತಿಯಿಂದ ನಾವು ಇವತ್ತು ಏನು ಈ ಪರಿಕರಗಳನ್ನು ನೀಡಿದ್ದೇವೆ, ಅದರ ಸದುಪಯೋಗ ಆಗಲಿ ಅಂತ ಹೇಳಿ ನಾನು ಮೊದಲಾಗಿ ದೇವರಲ್ಲಿ ಬೇಡಿಕೊಳ್ತೇನೆ. ಯಾಕಂತ ಹೇಳಿದರೆ ಇದು ನಾವು ಕೊಟ್ಟದೊಂದು ಮಕ್ಕಳಿಗೆ ಅವರು ಮುಂದಿನ ಇನ್ನು ಪೀಳಿಗೆಯಲ್ಲಿ ಉತ್ತಮ ಪ್ರಜೆಗಳಾಗುವಲ್ಲಿ ಈ ಪರಿಕರಗಳು ಅವರಿಗೆ ಇನ್ನೂ ಹೆಚ್ಚಿನ ಉತ್ತೇಜನವನ್ನು ಕೊಟ್ಟು ಅವರು ನಮ್ಮ ದೇಶದ ಉತ್ತಮ ಪ್ರಜೆಗಳಾಗಿ ಬಾಳಲಿ. ಬಳಿಕ ಸ್ಥಳೀಯ ಕಾರ್ಪೊರೇಟರ್ ಅನಿಲ್ ಪ್ರೊ ಮಾತನಾಡಿ, ನಮ್ಮ ಸ್ಥಳೀಯ ಮಟ್ಟದಲ್ಲಿ ಅನೇಕ ಸವಲತ್ತುಗಳ ಅಗತ್ಯವಿದೆ. ಸರ್ಕಾರದಿಂದ ಎಷ್ಟೇ ಸವಲತ್ತುಗಳು ದೊರಕಿದ್ರೂ ಅದು ಎಷ್ಟರ ಮಟ್ಟಿಗೆ ತಲುಪುತ್ತದೆ ಎನ್ನುವುದು ಪ್ರಶ್ನೆ. ಇಂತಹ ಪರಿಸ್ಥಿತಿಯಲ್ಲಿ ಲಯನ್ಸ್ ಕ್ಲಬ್ ಅಗತ್ಯ ಪರಿಕರಗಳನ್ನು ನೀಡುತ್ತಿರುವುದು ನಿಜವಾಗಿಯೂ ಸಂತೋಷದ ವಿಚಾರ ಎಂದು ಹೇಳಿದರು. ಪ್ರತಿಯೊಂದು ಸಂಘ ಸಂಸ್ಥೆಯಲ್ಲಿ ಎದುರು ಬರ್ತನ ಮಾತ್ರ ನಮ್ಮ ಮೂಲಭೂತ ಸೌಕರ್ಯ ಇರೋದುಂಟು. ನಮ್ಗೆ ಬೋಡಿತಿನಿಂದ ಅಂಗನವಾಡಿ ಅವಡ ಐದು ಬೋಡಿತ ಅಂತ ಗೌರ್ಮೆಂಟ್ ಬರ್ತಿನ ಸವಲತ್ತು ಪ್ರತಿಯೊಂದಿಲ್ಲ ನಮ್ಗೆ ದಿಕ್ಕು ಗ್ಯಾರಂಟಿ ಆಗ್ತದೆ. ಅವು ಇಡಬಿಟ್ಟು ಎತ್ತುನುಂದ ಗ್ಯಾರಂಟಿ ಇತ್ತು. ಆಮೇಲೆ ಅವು ಗೌರ್ಮೆಂಟ್ ಬರ್ತಿನ ಸವಲತ್ತು ಕಿಂಚಿತ್ತು ಅಂಚದ ನಮ್ಮಂಚಿಂದ ಸಂಘ ಸಂಸ್ಥೆಯಲ್ಲಿ ಎದುರು ಬರ್ತಿನೇ ಒಂದೇನೆ ಇಂಚಿಂದ ಕೂಡ ಬರ್ತದಾಗಲಿ ಜೋಕ್ಲಿ ಇಲ್ಲ ನಮ್ಮ ಅಂಗನವಾಡಿ ದಕ್ಲೆಲ್ಲ ಒಂಜಿ ಶಕ್ತಿ ಬರ್ಕೊಂಡಾಗಿದೆ ಎದುರ್ಕೊಳೋದು ಅಕ್ಲಿ ನನಾತ್ ಬರ್ಪಣ ಜೋಕ್ಲಿಗಿಲ್ಲ ಅಂಚನೆ ಅಕ್ಲಿನ ಇಲ್ಲದಕ್ಲಿಲ್ಲ ಒಂದು ತೃಪ್ತಿದಾಯಕವಾದ ಅಕ್ಲಿ ಒಂದು ಸೇವೆ ಕೊಡಲಿ ಅಕ್ಲಿ ಅದಕ್ಕೋಸ್ಕರ ಯಾನು ಫಸ್ಟ್ ಅದು ಮಸ್ತ್ ಥ್ಯಾಂಕ್ ಯು ಮಾಡೋದು. ಇದೇ ವೇಳೆ ಮಂಗಳಾದೇವಿ ಲಯನ್ಸ್ ಕ್ಲಬ್ ಸದಸ್ಯ ಶ್ರೀನಿವಾಸ್ ಕೂಳೂರ್ ಅವರು ಮಾತನಾಡಿ, ಸರ್ಕಾರ ಮತ್ತು ಅಂಗನವಾಡಿಗಳನ್ನು ನಡೆಸುತ್ತಿದ್ರೂ ಎಲ್ಲ ಸವಲತ್ತುಗಳನ್ನು ಕೊಡಲು ಆಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಊರಿನವರು ಮತ್ತು ಸಂಘ ಸಂಸ್ಥೆಗಳು ಮುಂದೆ ಬಂದು ಕೊಡಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ನಾವು ನಮ್ಮ ಕ್ಲಬ್ನ ವತಿಯಿಂದ ಉಪಯುಕ್ತ ಪರಿಕರಗಳನ್ನು ನೀಡುತ್ತಿದ್ದೇವೆ ಎಂದು ಹೇಳಿದರು. ಸರ್ಕಾರ ಇದನ್ನು ನಡೆಸಿದ್ರು, ಸರ್ಕಾರ ಎಲ್ಲ ಸೌಲಭ್ಯಗಳನ್ನು ಕೊಡಲಿಕ್ಕೆ ಆಗುವುದಿಲ್ಲ. ಕೆಲವು ಎಲ್ಲ ಸವಲತ್ತುಗಳನ್ನು ನಮ್ಮ ಊರಿನವರೇ ಮಾಡಿಕೊಡ್ಬೇಕಾಗ್ತದೆ. ಹಾಗೆ ನನ್ನ ಮಗನು ಇದೇ ಶಾಲೆಯಲ್ಲಿ ಒಬ್ಬ ಅಂಗನವಾಡಿ ಕಲಿತಿದ್ದಾನೆ. ಹಾಗೆ ಏನಾದರೂ ಒಂದು ಐಟಮ್ ಒಂದು ಕೊಡ್ತಿದ್ದೇನೆ. ಹಾಗೆ ಕೆಲವೊಂದು ಇಲ್ಲಿ ಅವಶ್ಯಕತೆ ಉಳಿಯಿತು. ಇಲ್ಲಿ ಏನೋ ಬಟ್ಟಲೆಲ್ಲ ತೊಳೆದ ಮೇಲೆ ಇದಕ್ಕೆ ಅದಕ್ಕೇನೋ ವ್ಯವಸ್ಥೆ ಇಲ್ಲ. ಆಮೇಲೆ ಏನೆಲ್ಲ ಧಾನ್ಯ ಎಲ್ಲ ಬಟ್ಟದೆ ಅದನ್ನು ಇಡಲಿಕ್ಕೆ ವ್ಯವಸ್ಥೆ ಇಲ್ಲ. ಹಾಗೆ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ ಏನಾದರೂ ಅನಾಹುತ ಆದರೆ ಬೇಕಾಗ್ತದೆ. ಅದಕ್ಕೆ ಅದನ್ನೆಲ್ಲ ಒಟ್ಟಾಗಿ ನಮ್ಮ ಲಯನ್ಸ್ ಕ್ಲಬ್ ಮಂಗಳಾದೇವಿ ಇದರ ಒಂದಿನ ನಾನು ಜಾಬ್ ಕೊಡ್ತಾ ಇದ್ದೀನಿ. ಈ ಸಂದರ್ಭ ಕ್ಲಬ್ನ ಕಾರ್ಯದರ್ಶಿ ನೀತಾ ಪಕ್ಕಳ, ಕೋಶಾಧಿಕಾರಿ ಚಂದ್ರಶೇಖರ್ ಕರ್ಕೇರ, ಝೋನ್ ಚೇರ್ಪರ್ಸನ್ ಯಶವಂತ್, ಸದಸ್ಯರಾದ ದೇವೇಂದ್ರ ಕೋಟ್ಯಾನ್, ಸರಸ್ವತಿ ಎಸ್ ಕೂಳೂರು, ರಶ್ಮಿ ಕರ್ಕೇರ, ಅಂಗನವಾಡಿ ಕಾರ್ಯಕರ್ತೆ ಹರಿಣಾಕ್ಷಿ ಸೇರಿದಂತೆ ಆಶಾ ಕಾರ್ಯಕರ್ತೆಯರು ಮತ್ತು ಸ್ಥಳೀಯರು ಉಪಸ್ಥಿತರಿದ್ದರು. ಪವನ್ ಕಾಜಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.